ದೇರಳಕಟ್ಟೆಯ ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿ, ನರ್ಸಿಂಗ್ ಸೈನ್ಸ್ ಅಂಡ್ ಅಲೈಡ್ ಹೆಲ್ತ್ ಸೈನ್ಸ್ನ ನೂತನ ಶೈಕ್ಷಣಿಕ ವಿಭಾಗ ಉದ್ಘಾಟನೆಗೊಂಡಿತು. ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿ, ನರ್ಸಿಂಗ್ ಸೈನ್ಸ್ ಅಂಡ್ ಅಲೈಡ್ ಹೆಲ್ತ್ ಸೈನ್ಸ್ನ ನೂತನ ಶೈಕ್ಷಣಿಕ ವಿಭಾಗವನ್ನ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಣಚೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಂತಹ ವ್ಯವಸ್ಥೆ ದಕ್ಷಿಣದಲ್ಲಿ ಅಪರೂಪವಾಗಿದ್ದು, ಕನಿಷ್ಠ 500 ಬೆಡ್ ವ್ಯವಸ್ಥೆ ಇದ್ರೂ ಕಾಲೇಜು ಆಸ್ಪತ್ರೆ ಮಾಡುತ್ತೇವೆ ಎಂದರೂ ಸರ್ಕಾರ ಅದಕ್ಕೆ ಅವಕಾಶ ಕೊಡುತ್ತದೆ. ಹಾಗಿದ್ರೂ ಕಣಚೂರು ಸಂಸ್ಥೆಯ ಅಧ್ಯಕ್ಷರು 1200 ಬೆಡ್ಗಳಿರುವ ಸುಸಜ್ಜಿತ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಆರಂಭಿಸಿದ್ದು ನಿಜಕ್ಕೂ ಇಲ್ಲಿ ಶಿಕ್ಷಣ ಪಡೆಯುವ ವೈದ್ಯಕೀಯ ಸೇರಿದಂತೆ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳ ಅದೃಷ್ಟ. ನಾನು ರಾಜಕೀಯ ಸೇರಬೇಕು ಎಂದು ಬಯಸಿದ ವ್ಯಕ್ತಿಯಲ್ಲ. ನನಗೆ ಅದರ ಬಗ್ಗೆ ಒಲವು ಕೂಡ ಇರಲಿಲ್ಲ. ರಾಜಕೀಯಕ್ಕೆ ಬಂದ ಬಳಿಕ ಇಷ್ಟೊಂದು ಪ್ರಮಾಣದಲ್ಲಿ ಜನಬೆಂಬಲ, ಪ್ರೀತಿ, ವಿಶ್ವಾಸ ಸಿಕ್ಕಿರುವುದು ನನ್ನ ಅದೃಷ್ಟ ಎಂದು ಹೇಳಿದ್ರು. ಮೆಡಿಕಲ್ ಕಾಲೇಜ್ ಅಪ್ರೂವ್ ಆಗಬೇಕಾದ್ರೆ 500 ಬೆಡ್ ಇರಬೇಕಾಗಿ 500 ಬೆಡ್ಡೇ ಸಾಕು ನಿಮ್ಮ ಪರ್ಮಿಷನ್ ಕೊಡೋಕ್ಕೆ. ಪಾಪ 1200 ಬೆಡ್ ಹಾಸ್ಪಿಟಲನ್ನು ಮಾಡಿದ್ದಾರೆ. ಏನೇ ಅಗತ್ಯ ಇರಲಿಲ್ಲ, 500 ಇದ್ರೂ ಸಾಕಾಗಿತ್ತು. ನಾನು ಕೇಳಿದೆ, ಏನಕ್ಕೆ 500 ಸಾಕಾಗಿದ್ದಿಲ್ಲ, ನೀವು 1200 ಏನಕ್ಕೆ ಮಾಡಿದಂದರೆ, ಇಲ್ಲ ಪಾಪ ಇತ್ತಿ ಬಡವರಿದ್ದಾರೆ, ಅವ್ರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ, ಬರೀ ಮೆಡಿಕಲ್ಡು ಕೊಡ್ತಾಯಿದ್ದೀವಿ, ನಾವು ಚಾರ್ಜ್ ಮಾಡಲ್ಲ ಅಂತ ನಮ್ಮ ಮನುಕ ಅವರು ಹೇಳ್ತಾಯಿದ್ರು. ಭಾಳ ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಫ್ರೀ ಮಾಡ್ತಾ ಇಲ್ಲ ಇವರು, ನಾನು ಒಪ್ಪಲ್ಲ ಅದು ಫ್ರೀ ಅಂತ ಮನುಕ. ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಆಡಳಿತ ನಿರ್ದೇಶಕರಾದ ಹಾಜಿ ಯುಕೆ ಮೋನು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅಲ್ಪಸಂಖ್ಯಾತರ ಬಗೆಗಿನ ಕಾಳಜಿ ನಿಜಕ್ಕೂ ಮೆಚ್ಚಬೇಕಿದೆ. ನಾನು ಕಿಂಚಿತ್ತಾದರೂ ಎಲ್ಲ ಸಮಾಜಕ್ಕೆ ಸಹಾಯ ಮಾಡಿದ್ದೇನೆ. ನಿಮ್ಮ ಜೊತೆ ನಾನು ಸದಾಕಾಲ ಇದ್ದು ಸಮಾಜಕ್ಕೆ ನಿರಂತರವಾಗಿ ಸಹಾಯ ಮಾಡುತ್ತೇನೆ ಎಂದರು. ಒಂದು ಸರ್ಕಾರದ ವತಿಯಿಂದ ಅಲ್ಪಸಂಖ್ಯಾತರಿಗೆ ಒಂದು ಆಶಾಕಿರಣವಾಗಿ, ಒಂದು ಅಲ್ಪಸಂಖ್ಯಾತರ ಏಳಿಗೆ, ಅಲ್ಪಸಂಖ್ಯಾತರ ಉದ್ಧಾರ, ಅಲ್ಪಸಂಖ್ಯಾತರ ಬಗ್ಗೆ ಇರುವ ಕಾಳಜಿ ಇವತ್ತಿನವರೆಗೆ ನನ್ನ ಈ ಒಂದು 45 ವರ್ಷದ ರಾಜಕಾರಣದ ಸರ್ಕಾರದ ಜನಗಳಿಗೆ, ಮುಸ್ಲಿಂ ಮಂತ್ರಿಗಳಿಗೆ ಬಂದಿದ್ದು ನಾನು ನೋಡಲಿಲ್ಲ. ಅದಕ್ಕಿಂತಲೂ ಹೆಚ್ಚಿಗಾಗಿ ಅವರ ಉಸಿರೇ ಅವರು ಹೇಳ್ತಾ ಇರೋದು, ನನ್ನ ಸಮಾಜ, ನನ್ನ ಜವಾಬ್ದಾರಿ, ನನ್ನ ಮುಸ್ಲಿಂ ಕೋಟಾದಲ್ಲಿ ನನಗೆ ಮಂತ್ರಿ ಸಿಕ್ಕಿದೆ ಅಂತ ಹೇಳುವ ಉದ್ದೇಶವನ್ನು ಅವರು ಹೇಳ್ತಾ ಇದ್ದಾರೆ. ಅದರಿಂದ ನಾವು ಅವರು ಇದಕ್ಕಿಂತ ಮುಂಚೆ ನನ್ನ ಮನೆಗೆ ಒಂದ್ಸಲ ಬಂದಿದ್ರು. ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ನಿರ್ದೇಶಕ ಅಬ್ದುಲ್ ರೆಹಮಾನ್, ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಪ್ರೊಫೆಸರ್ ಡಾಕ್ಟರ್ ಇಫ್ತಿಕಾರ್ ಅಲಿ, ಕಣಚೂರು ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಚ್ಎ ವಿರೂಪಾಕ್ಷ, ನಿವೃತ್ತ ಪೊಲೀಸ್ ಅಧಿಕಾರಿ ಜಿಎ ಭಾವ, ಜೆಡಿಎಸ್ ಮುಖಂಡ ಎಎ ಹೈದರ್ ವರ್ತಿಪಾಡಿ, ಅಲ್ಪಸಂಖ್ಯಾತ ಘಟಕ ಜಿಲ್ಲಾಧ್ಯಕ್ಷ ಎನ್ಎಸ್ ಕರೀಂ, ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.